ಹಾಯ್ ಹಲೋ ನಮಸ್ತೆ ಮಂಗಳೂರು. ನೀವು ನೋಡ್ತಾ ಇದ್ದೀರ ನಿಮ್ಮ ಫೇವ್ರೆಟ್ ಚಾನಲ್ ಸಂತೋಷ್ ಟಿವಿ ವ್ಲಾಗ್ಸ್. ನಾನು ನಿಮ್ಮ ಮಿತಾ ಆಚಾರ್ಯ. ಹಾಗೆಯೇ ನಮ್ಮ ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ, ಹಾಗೆ ಎಲ್ಲರೂ ಮೆಸೇಜ್ ಮಾಡಿ, ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ ಅಂತ ಹೇಳ್ತಾ, ಓಕೆ ಇವಾಗ ನಮ್ಮ ಲೈವಲ್ಲಿ ಯಾರಿದ್ದಾರೆ ನೋಡುವ. ಓಕೆ, ಒಬ್ಬರು ಜಾಯ್ನ್ ಆದರು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ವ್ಲಾಗ್ ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ. ವೆಲ್ಕಮ್ ಟು ಜಾಯ್ನ್. ಓಕೆ, ಹಾಗೆಯೇ ಯಾರೆಲ್ಲ ನಮ್ಮ ಲೈವಲ್ಲಿ ಇದ್ದೀರೋ ಒಬ್ಬರು ಯಾರೋ ಇದ್ದಾರೆ. ಹಾಗೆಯೇ ಮೆಸೇಜ್ ಮಾಡಿ, ಏನು ಮಾಡ್ತಾ ಇದ್ದೀರಿ, ಊಟ ಆಯಿತಾ, ಏನು ಸ್ಪೆಷಲ್ ಇತ್ತು ಇವತ್ತು ಈವ್ನಿಂಗ್ ಅಂತ ಹೇಳಿ ಎಲ್ಲ ಮಾಡಿ. ಓಕೆ, ನೋಡಿ ಇಲ್ಲಿ ಟೈಮ್ ಕೂಡ ಅಲ್ಲಿ ಕಾಣಿಸ್ತಾ ಉಂಟಲ್ವಾ, ಟೈಮ್ ಹೋಗ್ತಾನೆ ಉಂಟು. ಓಕೆ, ಇವಾಗ ಲೈವಲ್ಲಿ ಇಬ್ಬರು ಇದ್ದಾರೆ. ಯಾರು ಅಲ್ಲಿ ಲೈವಲ್ಲಿ ಇದ್ದೀರಾ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆನಾ? ಹಾಗೆಯೇ ಇವತ್ತೊಂದು ಅಂದರೆ ನಿನ್ನೆ ನಾವು ಲೈವ್ ಮಾಡಿದ್ದೆವು, ಆದರೆ ಒಂದು ಸ್ವಲ್ಪ ನೆಟ್ ಪ್ರಾಬ್ಲಮ್ ಇದ್ದದ್ರಿಂದಾಗಿ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ಲೈವ್ ಕಟ್ಟಾಯಿತು. ಅದನ್ನೇ ಇವಾಗ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ನಾನು ಕ್ವೆಶನ್ ಕೇಳಿದ್ದೆ, ಟೊಮೆಟೊ ಇದು ಇಂಗ್ಲೀಷಲ್ಲಿ ಹೇಳುವಂಥದ್ದು, ಅದೇ ರೀತಿ ಟೊಮೆಟೊಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಬೇಗ ಬೇಗ ಮೆಸೇಜ್ ಮಾಡಿ. ಓಕೆ, ಯಾರಿದ್ದೀರಾ ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಕನ್ನಡ ವ್ಲಾಗ್ ನಿಮ್ಮದು ಚಾನಲ್ ಇದೆ ಅಲ್ವಾ? ನೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾಕೆ ಕನ್ನಡ ವ್ಲಾಗ್ ಅಂತ ಕೊಟ್ಟಿದ್ದೀರಲ್ಲ? ವ್ಲಾಗ್ ಅಂತ ಕೊಟ್ಟಿರೋದ್ರಿಂದಾಗಿ ನಿಮ್ಮದು ಚಾನಲ್ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಯಾಕೆ ಚಾನಲ್ ಇತ್ತು ಬಟ್ ಇವಾಗ ಇಲ್ಲ ಅಲ್ವಾ, ಹಾಗೇನಾ? ಎಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ, ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಮೆಸೇಜ್ ಮಾಡಿ. ಓಕೆ, ಕನ್ನಡ ಬ್ಲಾಗ್ ಅವರು ಕೈ ಮೇಲೆ ಇತ್ತು ಅಂತದೊಂದು ಪಿಕ್ಚರ್ ಕಳಿಸಿದ್ದಾರೆ. ಓಕೆ, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಮೆಸೇಜ್ ಮಾಡಿ. ಓಕೆ, ಇವಾಗ ನಮ್ಮ ಲೈವಲ್ಲಿ 6 ಜನ ಇದ್ದಾರೆ, ಲೈವ್ ನೋಡ್ತಾ ಇದ್ದಾರೆ. ಬಟ್ ಯಾರು ಅನ್ನೋದು ಗೊತ್ತಾಗಬೇಕು, ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ನಾನು ಇವತ್ತೊಂದು ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ ಎಲ್ರಿಗೂ. ಟೊಮೆಟೊ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಳುವಂಥದ್ದು, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಓಕೆ, ಇವಾಗ ನಮ್ಮ ಲೈನಲ್ಲಿ 4 ಜನ ಇದ್ದಾರೆ. ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಪಟಪಟ ಅಂತ ಮೆಸೇಜ್ ಮಾಡಿ. ಯಾರು ಏನು ಮಾಡ್ತಾ ಇದ್ದೀರಿ ಎಲ್ಲ ಮೆಸೇಜ್ ಮಾಡಿ. ಅದೇ ರೀತಿ ನಾನು ಕೇಳಿದಂತಹ ಪ್ರಶ್ನೆಗೂ ಆನ್ಸರ್ ಮಾಡಿ. ಇನ್ನೊಂದು ಸಲ ಹೇಳ್ತೇನೆ, ಟೊಮೆಟೊ ಇದು ಇಂಗ್ಲೀಷ್ ಅಲ್ಲಿ ಹೇಳುವಂಥದ್ದು, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಿದ್ದಾರೆ ಅಂತ. ಕನ್ನಡ ವ್ಲಾಗ್ ನಿಮ್ಮ ಹೆಸರು ಏನು ಹೇಳಿ?
ಕನ್ನಡ ಬ್ಲಾಗ್ ಅವರೇ, ನಿಮ್ಮ ಹೆಸರು ಏನು ಅಂತ ಹೇಳ್ತೀರಾ? ಅದೇ ರೀತಿ ಇವಾಗ ಇಬ್ಬರು ನಮ್ಮ ಇದರಲ್ಲಿ ಲೈವಲ್ಲಿದ್ದಾರೆ. ದಯವಿಟ್ಟು ಮೆಸೇಜ್ ಮಾಡಿ, ಯಾರು ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನೋಡಿ, ಒಂದು ಲೈಕ್ ಬಂದಿದೆ, ಇದು ಕನ್ನಡ ಬ್ಲಾಗ್ ಅವರು ಕಾಣಬೇಕು. ಓಕೆ, ಎಲ್ಲರೂ ಸ್ಕ್ರೀನ್ ಮೇಲೆ ಯಾರು ಲೈಕ್ ಕೊಡಲಿಲ್ವಾ ಅವ್ರಿಗೆ ನಮ್ಮ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ನೋಡಿ, ಟೈಮ್ ಹೋಗ್ತಾನೆ ಉಂಟು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟೈಮ್ ನೋಡಿ ಯಾವ ಥರ ಹೋಗ್ತಾ ಉಂಟು. ಎಲ್ಲರೂ ಟೈಮ್ ಯಾವತ್ತೂ ನಾವು ವೇಸ್ಟ್ ಮಾಡಬಾರ್ದು, ಪಟ ಅಂತ ಮೆಸೇಜ್ ಮಾಡಿ. ಹೇಳಿ ಕನ್ನಡ ಬ್ಲಾಗ್ ಅವರೇ, ನೀವು ಸುಮ್ಮನಿದ್ದೀರಲ್ಲ. ಓಕೆ, ನಮ್ಮ ಲೈವಲ್ಲಿ ಮೂವರಿದ್ದಾರೆ. ಯಾಕೂ ಗೊತ್ತಿಲ್ಲ, ಯಾಕೆ ಮೆಸೇಜ್ ಮಾಡ್ತಿಲ್ಲ, ಕೆಲವರಿಗೂ ಗೊತ್ತಿರೋದಿಲ್ಲ. ಆ ಕಾರಣದಿಂದ ಆಗಿರಬಹುದು, ಯಾಕಂದರೆ ಎಲ್ಲಿ ಕಮೆಂಟ್ ಮಾಡೋದು ಮೆಸೇಜ್ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ ಕಾಣಬೇಕು. ಆದರೆ ನೋಡಿ, ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಮೆಸೇಜ್ ಮಾಡಿ. ಓಕೆ, ನಮ್ಮ ಲೈವಲ್ಲಿ ಇದ್ದಾರೆ, ಬಟ್ ಮೆಸೇಜ್ ಮಾಡಿ, ಪಟ ಅಂತ ನೀವು ಮೆಸೇಜ್ ಮಾಡಿ. ಯಾಕಂದರೆ ನಮ್ದು ಇವತ್ತು ಲೈವ್ ಅರ್ಧ ಗಂಟೆ ಲೈವ್ ಮಾಡ್ಬೋದು, ಹಾಗಾಗಿ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ದಯವಿಟ್ಟು ಸ್ವಲ್ಪ ಹೊರಗಡೆ ಹೋಗಿ, ನಮಗೆ ಇಲ್ಲಿ ಲೈವ್ ಆಗ್ತಾ ಉಂಟು, ಡಿಸ್ಟರ್ಬ್ ಮಾಡಬೇಡಿ, ಓಕೆನಾ? ಹಾಗಾಗಿ ನಾನಂದರೆ ರೂಮಲ್ಲಿ ಲೈವ್ ಮಾಡ್ತಾ ಇದ್ದೇನೆ, ಮನೆಯವರಿಗೆ ಗೊತ್ತಿಲ್ಲ, ಹಾಗಾಗಿ ಅವರು ಮಾತಾಡ್ತಾ ಇದ್ದಾರೆ, ಸಾರಿ. ಓಕೆ, ಕನ್ನಡ ಬ್ಲಾಗ್ ಅವರೇ ಮಾತಾಡಿ. ಏನು ಊಟ ಆಯಿತಾ? ಅಲ್ಲ, ತಿಂಡಿ ತಿಂದ್ರಾ? ಆದದಷ್ಟೇ ಊಟಕ್ಕೆ ಇನ್ನೂ ಟೈಮ್ ಇದೆಯಲ್ಲ. ಯಾಕೆ ಚಾನಲ್ ಇಲ್ಲ ಅಂತ ನನಗೆ ಹೇಳಲಿಲ್ಲ ನೀವು. ಕನ್ನಡ ಬ್ಲಾಗ್ ಅನ್ನೋದನ್ನು ನೀವು ಕೊಟ್ಟಿದ್ದೀರಿ, ಬಟ್ ನಿಮ್ಮದು ಚಾನಲ್ ಯಾಕೆ ಇಲ್ಲ ಅನ್ನೋದನ್ನು ನನಗೆ ಹೇಳಲಿಲ್ಲ. ಯಾಕೆ ನೀವು ವಿಡಿಯೋ ಹಾಕ್ತಿಲ್ವಾ? ಮುಂಚೆ ಇತ್ತಲ್ಲ ನಿಮ್ಮದು ಇದು ಬ್ಲಾಗ್ ಹಾಕ್ತಾ ಇದ್ರಲ್ಲ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು ನಿಮಗೆ? ನಮ್ಮ ಲೈವಲ್ಲಿ ಲೈವ್ ನೋಡ್ತಾ ಇದ್ದಾರೆ, ಬಟ್ ಯಾರನ್ನೋದು ಗೊತ್ತಾಗ್ತಿಲ್ಲ. ಮೆಸೇಜ್ ಮಾಡಿ, ಓಕೆನಾ? ಮೆಸೇಜ್ ಯಾವತ್ತೂ ಸ್ಟಾಪ್ ಮಾಡಬೇಡಿ, ಮೆಸೇಜ್. ಓಕೆ, ನೋ ಅಂತ ಹೇಳ್ತಿದ್ದಾರೆ ಕನ್ನಡ ಬ್ಲಾಗ್ ಅವರೇ. ಯಾಕೆ ನೋ ಅಂದರೆ ಯಾಕೆ? ಕಾರಣ ಬೇಕಲ್ಲ, ಕಾರಣ ಕೊಡಿ. ಓಕೆ, ವೆಲ್ಕಮ್ ಟು ಲೈವ್. ಯಾರದು? ಮೆಸೇಜ್ ಮಾಡಿ. ಲೈವಲ್ಲಿದ್ದಾರೆ, ತುಂಬಾ ಜನ ಲೈವಲ್ಲಿದ್ದಾರೆ, ಬಟ್ ಮೆಸೇಜ್ ಮಾಡ್ತಿಲ್ಲ ಅಲ್ವಾ? ಮೆಸೇಜ್ ಮಾಡಿ, ಆವಾಗ ನಾನು ನಿಮ್ಮ ಮೆಸೇಜ್ ಓದಿ ಹೇಳ್ತೇನೆ. ಹಾಯ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಿದ್ದೇನೆ ಎಲ್ರಿಗೂ. ಟೊಮೆಟೊ ಇದು ಇಂಗ್ಲೀಷಲ್ಲಿ ಹೇಳುವಂಥದ್ದು, ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಓಕೆ, ಪಟ ಅಂತ ಮೆಸೇಜ್ ಮಾಡಿ, ಇದಕ್ಕೆ ಆನ್ಸರ್ ಮಾಡಿ. ಹಾಗೆಯೇ ಯಾರ್ದೆಲ್ಲ ಚಾನಲ್ ಇದೆ ಅಂತ ಹೇಳಿ, ನಿಮ್ಮ ಚಾನಲ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ಓಕೆ, ಸತೀಶ್ ಆಚಾರ್ಯ ಇವರು ಮೆಸೇಜ್. ವೆಲ್ಕಮ್ ಟು ಲೈವ್ ಸತೀಶ್ ಆಚಾರ್ಯರವರೇ. ನಿಮ್ಮದು ಅವರು ಮೆಸೇಜ್ ಮಾಡಿದ್ದಾರೆ. ಏನು ಹೇಳ್ತಿದ್ದೀರಿ? ಅರ್ಥ ಆಗಲಿಲ್ಲ ನನಗೆ. ನಿಮ್ಮದು ಸ್ಪೀಚ್ ತುಂಬ ಚೆನ್ನಾಗಿದೆ. ಸ್ಪೀಚ್ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಅರ್ಥ ಆಗಲಿಲ್ಲ ಸತೀಶ್ ಆಚಾರ್ಯರವರೇ. ಏನೋ ಹೇಳಿದ್ರು ನನಗೆ, ಬಟ್ ಅರ್ಥ ಆಗಲಿಲ್ಲ ಮೆಸೇಜ್. ಏನು ಚೆನ್ನಾಗಿದೆ ಅಂತ ಹೇಳಿದ್ರಿ? ಎಸ್ 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 ಅಂತ ಹೇಳ್ತಾ ಇದ್ದಾರೆ. ಏನು ಎಸ್ ಎಸ್ ಸತೀಶ್ ಆಚಾರ್ಯ ಅವರೇ, ತಿಳಿಸಿ. ಯಾವುದು ಚೆನ್ನಾಗಿದೆ ಅಂತ ಹೇಳಿದ್ರಿ? ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ನಾನು ಒಂದು ಪ್ರಶ್ನೆ ಕೇಳಿದೆ ಸತೀಶ್ ಆಚಾರ್ಯ ಅವರೇ. ಟೊಮೆಟೊ ಇದು ಕನ್ನಡ ಭಾಷೆ, ಸಾರಿ ಇಂಗ್ಲೀಷಲ್ಲಿ ಹೇಳುವಂಥದ್ದು, ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಇನ್ನೊಂದು ಸಲ ಹೇಳ್ತೇನೆ, ಟೊಮೆಟೊ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ.
ಸಾರಿ ಸತೀಶ್ ಅವರೇ, ಏನು ನಂಗೆ ಅರ್ಥ ಆಗಲಿಲ್ಲ. ಸ್ವೆಶ್ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇನ್ನೊಂದ್ಸಲ ಮೆಸೇಜ್ ಮಾಡಿ ಅದನ್ನು ಕರೆಕ್ಟಾಗಿ. ಸ್ವೆಶ್ ವಾಟ್ ಈಸ್ ದ ಮೀನಿಂಗ್? ಸತೀಶ್ ಆಚಾರ್ಯ ಹೇಳ್ತಾ ಇದ್ದಾರೆ. ಸತೀಶ್ ಅವರೇ ತುಂಬ ಕಾಮಿಡಿಯಾಗಿ ಮೆಸೇಜ್ ಮಾಡ್ತಾ ಇದ್ದೀರಿ ಅಲ್ವಾ? ಬಾಯಿಗೆ ಬಂದದ್ದೇ ಹೇಳ್ತಾ ಇದ್ದೀರಾ. ಟೊಮೆಟೊಗೆ ಏನು ಹೇಳ್ತಾರೆ? ಫರಂಗಿ ಹಣ್ಣು ಅಂತ ಹೇಳ್ತಾರೆ ಅಂತ. ಅಲ್ಲಪ್ಪ, ಫರಂಗಿ ಹಣ್ಣು ಅಂತ ಹೇಳೋದು ಇದು ನೀವು ಹೇಳ್ತಿರೋದು ಅನಾನಸ್ ಇದ್ದಲ್ವಾ? ಸಾರಿ, ಅದು ಅನಾನಸಿಗೆ ಹೇಳುವಂಥದ್ದು. ಆದರೆ ಟೊಮೆಟೊ ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಅರ್ಥ ಆಯ್ತಾ? ಸತೀಶ್ ಅವರೇ, ಏನು ಮಾಡ್ತಾ ಇದ್ದೀರಿ? ಚಾ ಕುಡಿದ್ರಾ? ನಿಮ್ದೇನಾದರೂ ಚಾನಲ್ ಇದೆಯಾ ಹೇಳಿ. ನೀವೆಲ್ಲಿರೋದು? ಏನು ತಿಂಡಿತ್ತು? ಏನು ಸ್ಪೆಷಲ್ ಇತ್ತು ಇವತ್ತು ನಿಮಗೆ? ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ಅದೇ ರೀತಿ ಮೆಸೇಜ್ ಮಾಡಿ. ಓಕೆ, ಸತೀಶ್ ಅವರೇ ಹೇಳ್ತಾ ಇದ್ದಾರೆ ಇಲ್ಲ ಮ್ಯಾಮ್ ಅಂತ. ಓಕೆ, ಚಾನಲ್ ಇಲ್ಲ, ಓಕೆ, ತೊಂದರೆ ಇಲ್ಲ. ನೀವು ನಾನು ಕೇಳಿದೆ ಅಲ್ವಾ, ನಿಮ್ಮದು ಚಹಾ ಆಯಿತಾ, ಏನು ಸ್ಪೆಷಲ್ ಇತ್ತು ಇವತ್ತು ಅಂತ. ಎಲ್ಲಿಂದ ನೀವು ಮೆಸೇಜ್ ಮಾಡ್ತಾ ಇದ್ದೀರಿ? ಅದೇ ರೀತಿ ಸತೀಶ್ ಅವರೇ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ನಮ್ಮ ಲೈವನ್ನು ಶೇರ್ ಮಾಡಿ, ಲಿಂಕನ್ನು. ಅದೇ ರೀತಿ ಓಕೆ, ಸತೀಶ್ ಅವರೇ ಹೇಳ್ತಾ ಇದ್ದಾರೆ ಕತಾರ್. ಓಕೆ, ನಾನು ಕತಾರ್ ಅಂತ ಹೇಳ್ತಾ ಇದ್ದೀರಾ. ಓ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೈವ್ಗೆ ಫಸ್ಟ್ ಟೈಮ್ ನೀವು ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ. ಓಕೆ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಶೇರ್ ಮಾಡಿ ಲಿಂಕ್, ಓಕೆನಾ? ಅದೇ ರೀತಿ ನೀವು ಕರೆಕ್ಟ್ ಗೆಸ್ ಮಾಡಿ ಏನು ಆನ್ಸರ್ ಇರ್ಬೋದು ಟೊಮೆಟೊಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಓಕೆ, ನೀವು ಕೊಟ್ಟಿರುವಂಥ ಆನ್ಸರ್ ರೈಟಾ ಅಲ್ಲ ರಾಂಗ್ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ. ಅದೇ ರೀತಿ ಪಟ್ಪಟ ಅಂತ ಮೆಸೇಜ್ ಮಾಡಿ. ಏನು ಸ್ಪೆಷಲ್ ಇತ್ತು ಇವತ್ತು ಈವ್ನಿಂಗ್? ಏನು ಚಾಕ್ ಏನು ಸ್ಪೆಷಲ್ ಇತ್ತು ಅಂತ ಹೇಳಿಲ್ಲ ಸತೀಶ್ ಅವರೇ. ಅದೇ ರೀತಿ ಸತೀಶ್ ಅವರೇ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆವಾಗ ಲೈಕ್ ಬರುತ್ತೆ. ಇವಾಗ ಇಬ್ಬರು ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮೆಸೇಜ್ ಮಾಡಿ. ಲೈವಲ್ಲಿ ತುಂಬ ಜನ ಇದ್ದಾರೆ, ಬಟ್ ಮೆಸೇಜ್ ಮಾಡ್ತಾ ಇಲ್ಲ, ಯಾರನ್ನೋದು ಗೊತ್ತಾಗ್ತಿಲ್ಲ. ಓಕೆ, ದಯಾನಂದ ಆಚಾರ್ಯ. ಓಕೆ, ದಯಾನಂದ ಆಚಾರ್ಯ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ದಯಾನಂದ ಅವರೇ, ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ದಯಾನಂದ ಅವರೇ? ನಿಮ್ಮದು ಚಾನಲ್ ಏನಾದರೂ ಇದೆಯಾ? ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಿದೆ ಎಲ್ರಿಗೂ. ಟೊಮೆಟೊ ಇದನ್ನು ಇಂಗ್ಲೀಷಲ್ಲಿ ಟೊಮೆಟೊ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಟೊಮೆಟೊಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಓಕೆ, ಮೆಸೇಜ್ ಮಾಡಿ. ಅದಕ್ಕೆ ಸರಿಯಾದ ಆನ್ಸರ್ ಯಾರು ಕೊಡ್ತಾರೆ ಅಂತ ನೋಡುವ. ಓಕೆ, ದಯಾನಂದ ಆಚಾರ್ಯ, ವೆಲ್ಕಮ್ ಟು ಲೈವ್. ದಯಾನಂದ ಆಚಾರ್ಯ ಅವರು ಹೇಳ್ತಿದ್ದಾರೆ ಗುರುವಾಯನ ಕೆರೆಯಿಂದ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಲೈವ್. ಓಕೆ ದಯಾನಂದ ಅವರೇ, ನಿಮ್ಮದು ಚಾನಲ್ ಇದೆಯಾ? ಚಾ ಆಯ್ತಾ? ಏನು ತಿಂಡಿ ಇತ್ತು? ಇನ್ನೊಂದ್ಸಲ ಹೇಳ್ತೇನೆ, ಟೊಮೆಟೊ ಇದು ಕನ್ನಡದಲ್ಲಿ ಹೇಳುವಂತ, ಸಾರಿ ಇಂಗ್ಲೀಷಲ್ಲಿ, ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಟೊಮೆಟೊ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ. ಎಲ್ಲರೂ ಹುಟ್ಟಿದ ನಂತರ ಮಗುವಿಗೂ ಬಾಯಲ್ಲಿ ಬರೋದು ಸ್ವಲ್ಪ ದೊಡ್ಡದಾದ್ಮೇಲೆ ಟೊಮೆಟೊ ಅಂತಲೇ, ಬಟ್ ಕನ್ನಡದಲ್ಲಿ ಯಾವುದು ಅಂತ ಗೊತ್ತಿಲ್ಲ. ತುಳುವಲ್ಲಿ ಅಂತೂ ಅದಕ್ಕೆ ಏನು ಪದವಿ ಗೊತ್ತಿಲ್ಲ. ಓಕೆ, ದಯಾನಂದ ಆಚಾರ್ಯ ಅವರೇ ಹೇಳ್ತಿದ್ದಾರೆ ಚಾ ಆಯಿತು. ಓಕೆ ದಯಾನಂದ ಅವರೇ, ಏನು ತಿಂಡಿ? ಹೇಗುಂಟು ನಿಮ್ಮ ಗುರುವಾಯಿನ ಕಡೆ ಎಲ್ಲ ಚಳಿ ಎಲ್ಲ ಹೇಗುಂಟು? ಬಿಸಿಲೆಲ್ಲ ಹೇಗುಂಟು? ದಯಾನಂದ ಅವರೇ ಹೇಳ್ತಿದ್ದಾರೆ ಮಿಕ್ಸರ್. ಓಕೆ, ತುಂಬ ಚೆನ್ನಾಗಿರ್ತದಲ್ವಾ ಮಿಕ್ಸರ್ ತಿನ್ನಲಿಕ್ಕೆ? ಬಿಸಿ ಚಾದ ಜೊತೆಗೆ ಮಿಕ್ಸರ್ ತಿನ್ನೋದಕ್ಕೆ ತುಂಬಾ ಸ್ವಲ್ಪ ಖರ ಇರಬೇಕು, ತುಂಬ ಚೆನ್ನಾಗಿರ್ತದೆ ಅಲ್ವಾ ದಯಾನಂದ ಅವರೇ? ಓಕೆ, ಏನು ಇವಾಗ ಎಲ್ಲಿ ಇದ್ದೀರಿ? ಮನೆಗೆ ಬಂದ್ರಾ ಅಲ್ಲ ಡ್ಯೂಟಿಯಲ್ಲಿ ಇದ್ದೀರಾ? ಏನು ಮಾಡ್ಕೊಂಡಿದ್ದೀರಿ ಇವಾಗ? ಸತೀಶ್ ಅವರು ಎಲ್ಲಿ ಹೋದ್ರಿ? ಸತೀಶ್ ಅವರು ಓಕೆ ಮ್ಯಾಮ್ ಅಂತ ಹೇಳಿ ಇಲ್ಲಿ ಲೈವಿಂದ ಹೊರಗಡೆ ಹೋದ್ರು ಕಾಣಬೇಕಲ್ವಾ? ಓಕೆ ದಯಾನಂದ ಅವರೇ, ಇವಾಗ ಲೈವಲ್ಲಿ ದಯಾನಂದ ಅವರು ಇದ್ದಾರೆ. ಯಾವ ಕಾರಣಕ್ಕೂ ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಮೆಸೇಜ್ ಮಾಡಿ.
ಅದೇ ರೀತಿ ದಯಾನಂದ್ ಅವರೇ ಒಂದು ಪ್ರಶ್ನೆ ಕೇಳಿದೆ, ಇನ್ನೊಂದ್ಸಲ ಹೇಳ್ತೇನೆ. ಟೊಮೆಟೊ ಇದು ಇಂಗ್ಲಿಷಲ್ಲಿ ಹೇಳುವಂಥದ್ದು, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು. ಓಕೆ, ಅದೇ ರೀತಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೌಮ್ಯ ಓಕೆ, ಇವಾಗ ಇನ್ನೊಂದ್ಸಲ ಹೇಳ್ತೇನೆ. ಪ್ರತಿಯೊಬ್ಬರು ಲೈವ್ಗೆ ಜಾಯ್ನ್ ಆದವರು ಮೆಸೇಜ್ ಮಾಡಿ. ಅದೇ ರೀತಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಿದ್ದೆ, ಟೊಮೆಟೊ ಇದು ಇಂಗ್ಲೀಷ್ ಅಲ್ಲಿ ಹೇಳುವಂಥದ್ದು, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಪಟ ಅಂತ ಆನ್ಸರ್ ಮಾಡಿ. ಓಕೆ, ಇವಾಗ ಒಬ್ಬರು ಯಾರೋ ಲೈವ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಲೈವ್ಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ಓಕೆ, ಧರ್ಮ ಭಂಡಾರಿ ತಮಟೆಕಾಯಿ ಅಂತ, ವೆಲ್ಕಮ್ ಟು ಲೈವ್ ಧರ್ಮ ಭಂಡಾರಿ ಅವರೇ. ತಮಟೆಕಾಯಿ ಅಂತ ಆನ್ಸರ್ ಮಾಡಿದ್ದಾರೆ. ಓಕೆ, ರೈಟ್ ಆನ್ಸರ್ ಅಲ್ಲ ರಾಂಗ್ ಆನ್ಸರ್ ಅಂತ ಮತ್ತೆ ನೋಡುವ. ಓಕೆ, ಸತೀಶ್ ಆಚಾರ್ಯ ಅವರು ಹೇಳ್ತಿದ್ದಾರೆ ಗೋಡೆ ಹಣ್ಣು ಅಂತ. ಓಕೆ, ಒಬ್ಬೊಬ್ರದ್ದು ಒಂದೊಂದು ಥರ ಆನ್ಸರ್ ಬರ್ತಾ ಉಂಟು. ಓಕೆ, ಯಾರ್ದೆಲ್ಲ ಕರೆಕ್ಟ್ ಇರ್ತದೆ ಅಂತ ಮತ್ತೆ ನೋಡುವ. ಓಕೆ, ಧರ್ಮ ಭಂಡಾರಿ ಅವರೇ ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದೀರಿ? ನಿಮ್ದೇನಾದರೂ ಚಾನಲ್ ಇದೆಯಾ? ಅದೇ ರೀತಿ ನೋಡಿ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆವಾಗ ನಮಗೆ ಲೈಕ್ ಬರುತ್ತೆ. ಓಕೆ, ಇವತ್ತೆಲ್ಲ ಹೊಸೊಬ್ಬರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಮ್ಮ ಲೈವಿಗೆ ಜಾಯಿನ್ ಆಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಎಲ್ರಿಗೂ ಲಿಂಕ್ ಶೇರ್ ಮಾಡಿ. ಅದೇ ರೀತಿ ನಾನು ಕೇಳಿದಂತಹ ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡಿ. ಓಕೆ, ಧರ್ಮ ಭಂಡಾರಿ ಅವರೇ ಏನು ತಲಪಾಡಿ ದೇವಿಪುರ, ಓ ದೇವಿಪುರದ ಹತ್ರ, ದೇವಿಯ ಹತ್ರ ನೀವು ಇದ್ದೀರಲ್ವಾ? ಓಕೆ, ಧರ್ಮಪಾಲ ಭಂಡಾರಿ ಅವರೇ ನಿಮ್ಮನ್ನು ನಾನು ಧರ್ಮ ಅಂತ ಶಾರ್ಟ್ಕಟ್ಟಲ್ಲಿ ಹೇಳ್ತೇನೆ, ಯಾಕಂದರೆ ತುಂಬ ಲಾಂಗ್ ಆಗಿದೆ ಅಲ್ವಾ? ಓಕೆ ಧರ್ಮ ಅವರೇ, ನಿಮ್ಮದು ಚಾನಲ್ ಇದೆಯಾ? ಮತ್ತೆ ಚಾ ಕುಡಿದ್ರಾ? ಏನು ತಿಂಡಿ ಇತ್ತು? ಅದೇ ರೀತಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಅವರು ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆನಾ? ಓಕೆ, ಧರ್ಮ ಭಂಡಾರಿ ಅವರೇ ಹೇಳ್ತಿದ್ದಾರೆ ನೋ ಅಂತ. ಓಕೆ, ಚಾನಲ್ ಇಲ್ಲ ಅಲ್ವಾ? ಓಕೆ, ಚಾ ಕುಡಿದ್ರಾ ಧರ್ಮ ಅವರೇ? ಏನು ಸ್ಪೆಷಲ್ ಇತ್ತು ಇವತ್ತು? ಧರ್ಮಣ್ಣ ಅವರೇ ಏನು ಸ್ಪೆಷಲ್ ಇತ್ತು? ಓಕೆ, ಧರ್ಮಣ್ಣ ಹೇಳ್ತಿದ್ದಾರೆ ಯಸ್ ಅಂತ. ಏನು ಯಸ್? ಚಹಾ ಕುಡ್ದೆ ಅಂತನಾ? ಓಕೆ, ಏನು ತಿಂಡಿ ಇತ್ತು ಇವತ್ತು? ಏನು ಸ್ಪೆಷಲ್ ಇತ್ತು ಇವತ್ತು? ಅದೇ ರೀತಿ ಎಲ್ರಿಗೂ ಲಿಂಕ್ ಶೇರ್ ಮಾಡಿ ಧರ್ಮಣ್ಣ. ಓಕೆ, ಧರ್ಮಣ್ಣ ಹೇಳ್ತಿದ್ದಾರೆ ಕೋರಿ ರೊಟ್ಟಿ ಅಂತ. ಒಳ್ಳೆ ಕಾಂಬಿನೇಷನ್ ಅಲ್ವಾ, ಕೋರಿಗೆ ರೊಟ್ಟಿ ಅಲ್ವಾ? ಓಕೆ, ನಾವು ತಿನ್ನಲ್ಲ, ಬಟ್ ಎಲ್ಲರೂ ಹೇಳ್ತಾರೆ ಕೋರಿಗೆ ರೊಟ್ಟಿ ಇತ್ತಂಡ ಭಾರಿ ಒಂಜಿ ಎಡ್ಡೆ ಸೇರುಂಡುಗೆ ಅಂತ ಅಲ್ವಾ? ಬಂಜಿಗೆ ಎಡ್ಡೆ ಸೇರುಂಡು ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಓಕೆ, ನಮ್ಮ ಲೈವಲ್ಲಿ 4 ಜನ ಇದ್ದಾರೆ. ಓಕೆ, ಎಲ್ಲರೂ ಲೈವಿಗೆ ಜಾಯಿನ್ ಆಗಿ ಮೆಸೇಜ್ ಮಾಡಿ. ನಾನೊಂದು ಪ್ರಶ್ನೆ ಕೇಳಿದ್ದೆ, ಟೊಮೆಟೊ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಎಲ್ಲರೂ ಪಟ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆನಾ? ಓಕೆ, ಸತೀಶ್ ಆಚಾರ್ಯ ಅವರಿಗೆ ನಿಮಗೆ ಪರೋಟನಾ? ಓಹೋ, ಪರೋಟ ಎಲ್ಲ ತಿನ್ಬಾರ್ದು, ಯಾಕಂದರೆ ಅದು ಮೈದಾದಲ್ಲಿ ಮಾಡೋದಲ್ವಾ, ಅದೆಲ್ಲ ಅಷ್ಟು ನಮಗೆ ಕರಗುದಿಲ್ಲ. ಹಾಗಾಗಿ ಪರೋಟ ತಿನ್ನಬಾರ್ದು ಸತೀಶ್ ಅವರೇ. ಪರೋಟಕ್ಕೆ ಏನಿತ್ತು? ಪರೋಟ ಮುಳುಗಿಸಿ ತಿನ್ಲಿಕ್ಕೆ ಏನಿತ್ತು?
ಚಾನಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಸತೀಶ್ ಅವರು. ಓಕೆ, ಚಾನಲ್ ಇಲ್ಲ ಅಲ್ವಾ? ಓಕೆ ಓಕೆ, ಇವತ್ತು ಯಾರ್ದು ಚಾನಲ್ ಇಲ್ಲ, ಬಟ್ ಕನ್ನಡ ವ್ಲಾಗ್ ಅವ್ರದ್ದು ಚಾನಲ್ ಇತ್ತು. ಬಟ್ ಅವರು ಇವಾಗ ಯಾಕೋ ಅದನ್ನು ಬಿಟ್ಟಿದ್ದಾರೆ ಕಾಣಬೇಕು, ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಹಾಗೆಯೇ ಯಾರೆಲ್ಲ ನಮ್ಮ ಲೈವ್ ನೋಡ್ತಾ ಇದ್ದೀರಾ ಪಟಪಟ ಅಂತ ಮೆಸೇಜ್ ಮಾಡಿ. ಎಲ್ಲರದ್ದು ಊಟ ಆಗಲಿಕ್ಕಿಲ್ಲ, ಎಲ್ಲರೂ ಚಹಾ ಕುಡಿದ್ರು ಅಷ್ಟೇ ಅಲ್ವಾ? ಯಾಕಂದರೆ ಯಾರೆಲ್ಲ ಬೇಗ ಊಟ ಮಾಡಿ ಮಲಗುವವರು ಇದರಲ್ಲಿ ಇವರೆಲ್ಲಿ ಹೋದ್ರು? ಗುರುವಾಯನ್ ಕೆರೆ ಅವರು ಕಾಣ್ತಾ ಇಲ್ಲ. ಇವಾಗ ಕತರ್ನವರಿದ್ದಾರೆ, ಮತ್ತೆ ದೇವಿಪುರದವರಿದ್ದಾರೆ. ಅದೇ ರೀತಿ ಬಂದ್ರು, ಗುರುವಾಯನ್ ಕೆರೆ ಅವರು ಬಂದ್ರು. ಓಕೆ, ಗುರುವಾಯನ್ ಕೆರೆ ಅವರೇ, ಏನು ಟಮಟೆ ಕಾಯಿ ಅಂತ ಹೇಳ್ತಾರೆ ಅಲ್ವಾ? ಓಕೆ, ಇಬ್ರು ಒಂದೇ ಆನ್ಸರ್ ಕೊಟ್ಟಿದ್ದಾರೆ. ದೇವಿಪುರದ ಧರ್ಮಣ್ಣ ಅವರು ಮತ್ತೆ ದಯಾನಂದ ಆಚಾರ್ಯ ಅವರು ಹೇಳ್ತಿದ್ದಾರೆ. ಓಕೆ, ಗೊತ್ತಿಲ್ಲ ಇದು ರೈಟ್ ಆನ್ಸರ ರಾಂಗ್ ಆನ್ಸರ್ ಅನ್ನೋದು ಗೊತ್ತಿಲ್ಲ. ನಾನು ಲಾಸ್ಟಲ್ಲಿ ಹೇಳ್ತೇನೆ ಎಲ್ಲರದ್ದು ಯಾವುದೆಲ್ಲ ಆನ್ಸರ್ ಬರ್ತದೆ ಅಂತ ನೋಡುವ. ಓಕೆ, ಸತೀಶ್ ಆಚಾರ್ಯ ಅವರು ಹೇಳ್ತಾರೆ ಡಿನ್ನರಿಗೆ ಬಿರಿಯಾನಿ ಇದೆ ಮ್ಯಾಮ್. ಓ ಹೌದಾ, ಬಿರಿಯಾನಿ ಇದೆಯಾ? ಒಳ್ಳೊಳ್ಳೆ ಫುಡ್ ತಿಂತಾ ಇದ್ದೀರಿ ಅಲ್ವಾ ಸತೀಶ್ ಅವರೇ? ಅದರಿಂದ ನೀವು ಎಷ್ಟು ತೋರ ಇದ್ದೀರೇನಲ್ವಾ? ಆಗ ಪರೋಟ ತಿಂದರೆ ಇವಾಗ ಇನ್ನು ಡಿನ್ನರಿಗೆ ಬಿರಿಯಾನಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಬರಬೇಕಾ ಅಂತ ಅಲ್ವಾ ಬಿರಿಯಾನಿ ತಿನ್ನಲಿಕ್ಕೆ? ಕೊಡ್ತೀರಾ ಸತೀಶ್ ಅವರೇ ಬಿರಿಯಾನಿ? ನನಗೊಂದು ಪ್ಲೇಟ್ ಎಕ್ಸ್ಟ್ರಾ ಇರಲಿ. ಅದು ಎಲ್ಲಿ ನೀವು ಮಾಡೋದಾ ಅಲ್ಲ ನಿಮಗೆ ಪಾರ್ಸೆಲ್ ತರುದಾ? ಸತೀಶ್ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ಬಟಾಣಿ ಗಶಿತ್ತು. ಯಾವುದಕ್ಕೆ? ಪರೋಟಕ್ಕ? ಒಳ್ಳೆ ಕಾಂಬಿನೇಷನ್ ಅಲ್ವಾ ಬಟಾಣಿ ಗಶಿ. ಯಾವುದು ಬಿರಿಯಾನಿ ಮಾಡ್ತೀರಿ, ಕೊಡ್ತೀರಿ ಸತೀಶ್ ಅವರೇ? ವೆಜ್ ಬಿರಿಯಾನಿಯಾ ಅಲ್ಲ ನಾನ್ ವೆಜ್ ಬಿರಿಯಾನಿಯಾ? ಯಾಕಂದರೆ ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ ಮಾತ್ರ ತಿನ್ನೋದು. ಓಕೆ, ಎಲ್ಲಿ ಹೋದರು? ಧರ್ಮಣ್ಣ ಇಲ್ಲ, ಸತೀಶ್ ಅವರು ಇದ್ದಾರೆ. ಗುರುವಾಯನ್ ಕೆರೆ ಅವರು ಎಲ್ಲಿ ಹೋದರೂ ಗೊತ್ತಿಲ್ಲ. ಓಕೆ, ಇವಾಗ ನಾವು 8 ಗಂಟೆಗೆ ನಮ್ಮ ಲೈವನ್ನು ಎಂಡ್ ಮಾಡ್ತೇವೆ. ಅಷ್ಟರ ಹೊತ್ತಿಗೆ ನೀವು ಪಟ ಅಂತ ಮೆಸೇಜ್ ಮಾಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಾನು ಕೇಳಿದೆ ಅಲ್ವಾ, ಯಾರೆಲ್ಲ ಬೇಗ ಊಟ ಮಾಡಿ ಮಲಗ್ತಾರೆ? ನೀವೆಲ್ಲ ಎಷ್ಟು ಹೊತ್ತಿಗೆ ಊಟ ಮಾಡ್ತೀರಿ, ಎಷ್ಟು ಹೊತ್ತಿಗೆ ಮಲಗ್ತೀರಿ? ಗುರುವಾಯನ್ ಕೆರೆ ಅವರೇ ಎಲ್ಲಿ ಹೋದ್ರಿ? ದೇವಿಪುರ ಕಾಣಿಸ್ತಾ ಇಲ್ಲ. ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ನಿಮ್ಮ ಸೀರಿಯಲ್ ಆಗಲಿ ಯಾವುದೇ ಬೇರೆ ಅಂತ ನೋಡುವಂಥದ್ದು ಇದ್ದರೆ ಕೂಡ ಮತ್ತೆ ನೋಡಿ. ಇವಾಗ 8 ಗಂಟೆಗೆ ನಮ್ಮ ಲೈವ್ ಎಂಡ್ ಮಾಡ್ತೇನೆ ನಾನು. ಅದರ ಒಳಗೆ ನೀವೀಗ ಪಟ ಅಂತ ಮೆಸೇಜ್ ಮಾಡಬೇಕು. ಮಾತಾಡಿ, ಎಲ್ಲಿದ್ದೀರಿ ಎಲ್ಲ? ಓಕೆ, ನಮ್ಮ ಲೈವಲ್ಲಿ 3 ಇದ್ದಾರೆ. ದಯವಿಟ್ಟು ಲೈವ್ಗೆ ಜಾಯಿನ್ ಆಗಿ ಮೆಸೇಜ್ ಮಾಡಿ. ನಾನೊಂದು ಪ್ರಶ್ನೆ ಕೇಳಿದ್ದೆ, ಟೊಮೆಟೊ ಇದು ಇಂಗ್ಲೀಷಲ್ಲಿ ಹೇಳುವಂಥದ್ದು, ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಓಕೆ, ಸತೀಶ್ ಅವರು ಹೇಳ್ತಾ ಇದ್ದಾರೆ 8:30 ಮಾರ್ನಿಂಗ್. 3:30 ಏನ್ರಿ ಅರ್ಥ ಆಗಲಿಲ್ಲ. 8:30 ಮಾರ್ನಿಂಗ್, 3:30 ಎಂತ? ನಾನು ಕೇಳಿದ್ದು ಸತೀಶ್ ಅವರು ಎಲ್ಲಿದ್ದೀರಿ? ನಿಮ್ಮ ಗಮನ ಎಲ್ಲೆಲ್ಲ ಇರಬೇಕು, ಕಾಣಬೇಕಲ್ವಾ? ಏನೋ ಆನ್ಸರ್ ಮಾಡ್ತಿದ್ದಾರೆ. ಓಕೆ, ನಮ್ಮ ಲೈವಲ್ಲಿ ಇವಾಗ 3 ಇದ್ದಾರೆ. ಅದೇ ರೀತಿ 3 ಲೈಕ್ ಬಂದಿದೆ ಅಷ್ಟೇ. ಬೇಗ ಪಟ ಅಂತ ನಮಗೆ ಯಾರು ಲೈಕ್ ಕೊಡಲಿಲ್ಲ ಸಾರಿ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸತೀಶ್ ಅವರು ಏನು ಹೇಳ್ತಿದ್ದೀರಿ? ನಾನು ಈಗ 8:00ವರೆಗೆ ನೀವು ಊಟ ಮಾಡೋದಾ? ಓಕೆ ಧರ್ಮಣ್ಣ ಅವರೇ, ಧರ್ಮಣ್ಣ 5:30ಗೆ ಊಟ ಮಾಡುತ್ತೇನೆ ಅಂತ ಹೇಳ್ತಿದ್ದಾರೆ. ಯಾವಾಗ? ಆಗಿ ಆಯ್ತಾ ಸಂಜೆ 5:30ಗೆ ನಿಮ್ಮದು ಊಟ ಆಯ್ತಾ? ಏನು ಧರ್ಮಣ್ಣ ಇದು? 5:00ವರೆಗೆ ಯಾರು ಕೂಡ ಚಹಾ ಕುಡಿಯೋದು? ನೀವು 5:00ವರೆಗೆ ಊಟ ಮಾಡೋದು ಅಂತ ಹೇಳ್ತೀರಲ್ವಾ? ರಾತ್ರಿ ಊಟ ಮಾಡೋದು ಎಷ್ಟು ಹೊತ್ತಿಗೆ ಅಂತ ಕೇಳಿದ್ದು. ನೀವು 5:00ವರೆಗೆ ಊಟ ಮಾಡಿ ಮತ್ತೆ ಊಟವೇ ಅಲ್ವಾ? ಏನು ಉಪವಾಸ ಇದೆಯಾ ಇವತ್ತು ಮಾತ್ರನಾ? ಏನು ಧರ್ಮಣ್ಣ? ಓಕೆ, ಸತೀಶ್ ಅವರು ಹೇಳ್ತಿದ್ದಾರೆ
ನೈಟ್ 8:00ವರೆಗೆ ಅಂತೆ. ಮಾರ್ನಿಂಗ್ 3:30ಕ್ಕೆ. ಓ, 3:30ಕ್ಕೆ ತಿಂಡಿ ತಿಂತಾರಾ ಅಂತ ಅಲ್ವಾ? ಏನು ಅಷ್ಟು ಬೇಗ? ಓಕೆ, ಎಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ರಾತ್ರಿ ಊಟ ಮಾಡಲ್ವಾ ನೀವು? 5:00ವರೆಗೆ ಊಟ ಮಾಡಿದ ನಂತರ ಮತ್ತೆ ರಾತ್ರಿ ಊಟ ಮಾಡ್ಲಿಕ್ಕಿಲ್ವಾ ಧರ್ಮಣ್ಣ ಅವರೇ? ಇದು ಇವ್ರದ್ದು ಬಹಳ ಡಿಫ್ರೆಂಟ್ ಆಗಿದೆಯಲ್ಲ. ಓಕೆ ಓಕೆ, ಸಾರಿ. ಯಾಕಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ನಮ್ಮ ಇದರಲ್ಲಿ, ನೆಟ್ವರ್ಕಲ್ಲಿ. ಓಕೆ, ಧರ್ಮಣ್ಣ ಅವರು ಹೇಳ್ತಾ ಇದ್ದಾರೆ ರಾತ್ರಿ ಊಟ ಇಲ್ಲ ಯಾವಾಗಲೂ ಅಲ್ವಾ? ಓಕೆ, ಅದು ಯಾಕೆ ಆ ಥರ ಅಷ್ಟು ಬೇಗ? ಮತ್ತೆ ಮಲಗೋದು ಎಷ್ಟು ಗಂಟೆಗೆ? ಅಷ್ಟು ಬೇಗ ಊಟ ಮಾಡಿದರೆ ಮಲಗೋದು ಎಷ್ಟೊತ್ತಿಗೆ? ಓಕೆ, ಟೈಮ್ ಆಗ್ತಾ ಬಂತು. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ? ಟೈಮ್ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇವಾಗ 10 ನಿಮಿಷ ತನಕ ಮಾತ್ರ ನಮ್ಮ ಲೈವ್ ಈಗ ಇರ್ತದೆ, ಮತ್ತೆ ಎಂಡ್ ಆಗ್ತದೆ. ಅದರ ಎಂಡ್ ಆಗುವ ಮುಂಚೆ ನಾನು ರೈಟ್ ಆನ್ಸರ್ ಯಾವುದು ಅನ್ನೋದನ್ನು ಹೇಳ್ತೇನೆ. ಯಾರು ಲೈವಿಂದ ಹೊರಗಡೆ ಹೋಗಬೇಡಿ, ಮೆಸೇಜ್ ಮಾಡಿ. ಸತೀಶ್ ಅವರು ಎಲ್ಲಿ ಹೋದ್ರು? ಗುರುವೇನ್ಕೆರೆ ಅವರು ಎಲ್ಲಿ ಹೋದ್ರು? ಓಕೆ, ಧರ್ಮಣ್ಣ ಹೇಳ್ತಾ ಇದ್ದಾರೆ 8:30ಕ್ಕೆ ಮಲಗೋದು ಅಲ್ವಾ? ಓ, ಯಾರಿಗೂ ಅಷ್ಟು ಬೇಗ ನಿದ್ದೆ ಬರ್ಲಿಕ್ಕಿಲ್ಲಪ್ಪ, ಈ ಟಿವಿ ಮೊಬೈಲ್ ಇರೋದ್ರಿಂದಾಗಿ. ಆದರೆ ಇವರು ನೋಡಿ, ಅಂದರೆ ಹಿಂದಿನ ಕಾಲದಲ್ಲಿ ಹಾಗೆ ಇತ್ತಂತೆ, ಕರೆಂಟ್ ಇಲ್ಲದ ಟೈಮಲ್ಲಿ. ಓಕೆ, ಸತೀಶ್ ಆಚಾರ್ಯ ಅವರು ಹೇಳ್ತಿದ್ದಾರೆ ಓಹ್, ಪ್ರೈಸ್ ಇದೆಯಾ ಅಂತ ಆನ್ಸರ್ ಕೊಟ್ಟರೆ, ಪ್ರೈಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪ್ರೈಸ್ ತಕೊಳ್ಳಿಕ್ಕೆ ಬರ್ತೀರಾ ಕತಾರಿಂದ ಇಲ್ಲಿಗೆ? ನಮ್ಮ ತಲಪಾಡಿಗೆ ಬರ್ತೀರಾ ಸತೀಶ್ ಅವರೇ? ಖಂಡಿತ ಪ್ರೈಸ್ ಕೊಡುವ. ಆನ್ಸರ್ ಕರೆಕ್ಟ್ ಇದ್ದರೆ ಮಾತ್ರ ಪ್ರೈಸ್ ಕೊಡೋದು, ಓಕೆನಾ? ಅದೇ ರೀತಿ ಇವಾಗ ಇಬ್ಬರು ಲೈವಲ್ಲಿ ಇದ್ದಾರೆ. ದಯವಿಟ್ಟು ಯಾರು ಹೊರಗಡೆ ಹೋಗಬೇಡಿ, ಲೈವಿಂದ ಮೆಸೇಜ್ ಮಾಡಿ. ಓಕೆ, ಸತೀಶ್ ಆಚಾರ್ಯ ಹೇಳ್ತಿದ್ದಾರೆ ಓಕೆ ಮ್ಯಾಮ್ ಬರುವ ಅಂತ. ಓಕೆ, ನೋಡುವ. ನೀವು ಸರಿಯಾದ ಉತ್ತರ ಕೊಟ್ಟಿದ್ರೆ ನಿಮಗೆ ಪ್ರೈಸ್ ಕೊಡುವ, ಆಯ್ತಾ? ಸತೀಶ್ ಅವರು ಏನು ಮಾಡ್ತಿದ್ದೆ? ಟಿವಿ ನೋಡ್ತಾ ಇಲ್ಲ ಅಲ್ವಾ? ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಮೆಸೇಜ್ ಮಾಡಿ. ನೀವೇನಾದರೂ ಸೀರಿಯಲ್ ಎಲ್ಲ ನೋಡುವಂತಹ ಅಭ್ಯಾಸ ಯಾರಿಗಾದರೂ ಇದೆಯಾ ಇದರಲ್ಲಿ? ಧರ್ಮಣ್ಣ ಅವರೇ, ನಿಮಗೆ ಅಭ್ಯಾಸ ಇದೆ ಅಂತ ಅಲ್ವಾ ಸೀರಿಯಲ್ ಎಲ್ಲ ನೋಡುವಂಥದ್ದು? ಸತೀಶ್ ಆಚಾರ್ಯ ಅವರು ಹೇಳ್ತಿದ್ದಾರೆ ಪ್ರೈಸ್ ಮಾತ್ರ ಕೊಡಿ ನಮಗೆ, ಪ್ರೈಸ್ ಮಾತ್ರ ನಮಗೆ ಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ಓಕೆ, ಖಂಡಿತ ಕೊಡುವ. ಯಾರು ಸರಿಯಾದ ಉತ್ತರ ಕೊಡ್ತಾರೆ ಅವರಿಗೆ ಮಾತ್ರ ಪ್ರೈಸ್ ಅಂತ ಹೇಳ್ತಾನೆ. ಪ್ರೈಸ್ ತಗೊಳ್ಳಿಕ್ಕೆ ನಮ್ಮ ತಲಪಾಡಿಗೆ ಬಂದು ತಕೊಂಡು ಹೋಗಬೇಕು, ನಾಳೆ ಬರಬೇಕು, ಓಕೆನಾ? ಧರ್ಮಣ್ಣ ಹೇಳ್ತಾ ಇದ್ದಾರೆ ಓನ್ಲಿ ನ್ಯೂಸ್ ಅಂತ. ವೆರಿ ಗುಡ್. ಹೌದು, ಇಲ್ಲದಿದ್ರು ಸೀರಿಯಲ್ ನೋಡಿ ಏನಾಗ್ಲಿಕ್ಕೂ ಇಲ್ಲ. ಅದರಲ್ಲಿ ಏನು ಒಳ್ಳೆ ಅಂಶಗಳು ಸಿಗುವುದಿಲ್ಲ. ನಾನಂತೂ ಸೀರಿಯಲ್ ನೋಡಲ್ಲ. ನ್ಯೂಸಲ್ಲಿ ಆದರೆ ನಮಗೆ ಎಲ್ಲೆಲ್ಲಿ ಏನಾಯಿತು ಪ್ರತಿಯೊಂದು ನಮಗೆ ತಿಳ್ಕೊಳ್ಬೋದು ಅಲ್ವಾ? ಓಕೆ, ಸತೀಶ್ ಆಚಾರ್ಯ ಅವರು ಹೇಳ್ತಿದ್ದಾರೆ ನಾನು ಮೂವಿ ನೋಡ್ತಾ ಇದ್ದೇನೆ. ಯಾವ ಮೂವಿ ಸತೀಶ್ ಅವರೇ? ಯಾವ ಮೂವಿ ನೋಡ್ತಾ ಇದ್ದೀರಿ? ಧರ್ಮಣ್ಣ, ನೀವು ನ್ಯೂಸ್ ನೋಡ್ಕೊಂಡೇ ನಮ್ಮ ಲೈವಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ? ಸತೀಶ್ ಅವ್ರು ಯಾವುದ್ರಲ್ಲಿ ಮೂವಿ ನೋಡ್ತಾ ಇದ್ದೀರಿ? ತಮಿಳ್ ಯಾವುದ್ರಲ್ಲಿ ನೋಡ್ತಾ ಇದ್ದೀರಿ? ಟಿವಿಯಲ್ಲಿಯಾ? ಎಸ್ ಅಂತ ಹೇಳ್ತಾ ಇದ್ದಾರೆ ಧರ್ಮ ಭಂಡಾರಿ ಅವರು. ಓಕೆ, ಇವಾಗ ಧರ್ಮಣ್ಣ ಅವರಿಗೆ ಇನ್ನು 35 ನಿಮಿಷ ಮಾತ್ರ ಇರೋದಲ್ವಾ ಇನ್ನು ಮಲಗಲಿಕ್ಕೆ ಅಲ್ವಾ? ಯಾರಿಗೂ ನಂಬಲಿಕ್ಕಿಲ್ಲ ನೋಡಿ. ಅವ್ರು ಹೇಳ್ತಿರೋದು ನಿಜ ಆಗಿರಬಹುದು, ಆದರೆ ಇವಾಗ ಯಾರು ಅಷ್ಟು ಬೇಗ ಮಲಗುವವರು ಇಲ್ಲ. ಸತೀಶ್ ಅವರು ಹೇಳ್ತಿದ್ದಾರೆ ನೋ ಅಂತ.
ನಾನೇನು ಕೇಳಿದೆ ನನಗೆ ಮರ್ತೋಯ್ತು. ಯಾವುದಕ್ಕೆ ನೋ ಹೇಳಿದ್ರಿ ಗೊತ್ತಾಗ್ಲಿಲ್ಲ ಸತೀಶ್ ಅವರೇ. ಆ ಸೀರಿಯಲ್ ನೋಡಲ್ಲ ನೀವಲ್ವಾ, ಅದಕ್ಕೆ ನೋ ಅಂತ ಹೇಳಿದ್ದಾ? ಓಕೆ ಓಕೆ. ಆಯಿತು, 5 ನಿಮಿಷ ಮಾತ್ರ ಇರೋದು. ಯಾವುದು ನ್ಯೂಸ್ ಎಲ್ಲ ಸೈಡಲ್ಲಿ ಇಡಿ, ಮೂವಿ ಕೂಡ ಇವಾಗ ನೋಡಬೇಡಿ. 5 ನಿಮಿಷದಲ್ಲಿ ಪಟ ಅಂತ ಮೆಸೇಜ್ ಮಾಡಿ. ಗುರುವಾಯಿನ ಕೆರೆಯವರು ಎಲ್ಲಿ ಹೋದ್ರು, ಕಾಣುವುದೇ ಇಲ್ಲ. ಯಾರು ಲೈವಿಂದ ಹೊರಗಡೆ ಹೋಗಬೇಡಿ ದಯವಿಟ್ಟು. ಓಕೆ, ನಾನಿವಾಗ ನಿಮಗೆ ಟೊಮೆಟೊಗೆ ಏನು ಹೇಳ್ತಾರೆ ಅಂತ ಅಲ್ವಾ ಕನ್ನಡದಲ್ಲಿ. ಓಕೆ, ಇವಾಗ ಟೊಮೆಟೊಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ, ಫರಂಗಿ ಹಣ್ಣು ಅಲ್ಲ, ಟೊಮೆಟೆಕಾಯಿ ಅಲ್ಲ, ಮತ್ತು ಕೆಲವರೇನೆಲ್ಲ ಆನ್ಸರ್ ಮಾಡಿದ್ದಾರೆ ಗೊತ್ತಿಲ್ಲ. ಓಕೆ, ಸರಿಯಾದ ಉತ್ತರ ಯಾವುದು ಅಂದರೆ ಗೂದೆ ಹಣ್ಣು ಅಂತ ಹೇಳ್ತಾರೆ. ಟೊಮೆಟೊಗೆ ಕನ್ನಡದಲ್ಲಿ ಸರಿಯಾದ ಉತ್ತರ ಯಾವುದು, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಗೂದೆ ಹಣ್ಣು ಅಂತ. ಓಕೆನಾ? ಕನ್ನಡಿಗರು 100ಕ್ಕೆ 90 ಭಾಗ ಜನ ಟೊಮೆಟೊ ಎಂಬುದು ಕನ್ನಡ ಪದ ಎಂದು ನಂಬಿದ್ದಾರೆ, ಗೊತ್ತಾಯ್ತಾ? ಆದರೆ ಅದೊಂದು ಇಂಗ್ಲಿಷ್ ಪದ. ಟೊಮೆಟೊಗೆ ಕನ್ನಡದಲ್ಲಿ ಗೂದೆ ಹಣ್ಣು ಎಂದು ಮಾತ್ರ ಕರೀತಾರೆ, ಗೊತ್ತಾಯ್ತಲ್ಲ? ಅಂದರೆ ಮುಂಚಿನ ಕಾಲದಲ್ಲಿ ಏನು ಮಾಡ್ತಿದ್ರಂದರೆ ಅದನ್ನು ಅಷ್ಟು ಬಳಕೆ ಮಾಡ್ತಿಲ್ಲ, ಅದಷ್ಟೊಂದು ಕೆಟ್ಟ ಹಣ್ಣು ಅಂತ ಹೇಳ್ತಾರೆ, ಅಂದರೆ ಒಳ್ಳೆಯ ಹಣ್ಣು ಅಲ್ಲ ಅಂತ. ಯಾಕೆ ಗೊತ್ತಾ? ಗೂದೆ ಹಣ್ಣು ಹಿಂದಿನ ಕಾಲದಲ್ಲಿ ಇದು ಹಿತ್ತಲಲ್ಲಿ, ಅಂದರೆ ಹೀಗೆ ಹಿಂದುಗಡೆ ಎಲ್ಲ ಬೆಳೆಯುವಂಥದ್ದು, ಅಂದರೆ ತಿಪ್ಪೆಗಳಲ್ಲಿ, ಅಂದರೆ ಬೇಡವಾದಂತಹ ತಿಪ್ಪೆ ಕಸ ಎಲ್ಲ ಬಿಸಾಡ್ತೇವಲ್ಲ, ಅದರಲ್ಲಿ ಬೆಳೆಯುತ್ತಿದ್ದಂತಹ ಒಂದು ನಿರುಪಯುಕ್ತವಾಗಿದೆ ಇದು. ಅದೇ ರೀತಿ ಗೂದೆ ಹಣ್ಣನ್ನು ಅಡುಗೆಗೆ ಉಪಯೋಗಿಸ್ತಿರ್ಲಿಲ್ಲಂತೆ. ಅದಕ್ಕೆ ಕಾರಣ ಅದು ತಿಪ್ಪೆಯ ಮೇಲೆ ಬೆಳೆಯುತ್ತಿದ್ದ ಹಣ್ಣು. ಈ ಹಣ್ಣನ್ನು ಹಿಂದಿನ ಕಾಲದಲ್ಲಿ ಯಾರೂ ಸಹ ಬೆಳೆಯುತ್ತಿರಲಿಲ್ಲಂತೆ. ಅದು ಸ್ವಾಭಾವಿಕವಾಗಿ ಕಾಡು ಗಿಡ ಬೆಳೆಯುವ ಹಾಗೆ ಬೆಳೆಯುತ್ತಿತ್ತಂತೆ. ಆ ಕಾಲದಲ್ಲಿ ಒಬ್ಬ ನಾಟಿ ವೈದ್ಯ ಎಲ್ಲ ಗಿಡಗಳನ್ನು ಪರೀಕ್ಷೆ ಮಾಡುವಾಗ ಗೂದೆ ಹಣ್ಣು ಕೂಡ ತಿನ್ನಲು ಯೋಗ್ಯ ಎಂದು ಹೇಳಿದರಂತೆ. ನಂತರ ಗೂದೆ ಹಣ್ಣನ್ನು ಉಪಯೋಗಿಸುವವರ ಸಂಖ್ಯೆ ಹೆಚ್ಚಾಯಿತು. ಗೂದೆ ಹಣ್ಣು ಸಹ ರೈತರು ಬೆಳೆಯುವ ಬೆಳೆಯಾಗಿ ಮಾರ್ಪಾಡಾಗಿದೆ. ಈ ಟೊಮೆಟೊ ಇಲ್ಲದೆ ಸಾಂಬಾರು ತಯಾರಿಸಲು ಸಾಧ್ಯವೇ ಅಂತ ಎನ್ನುವ ಮಟ್ಟಿಗೆ ತಲುಪಿತ್ತು ಅಲ್ವಾ? ನನಗೂ ಕೂಡ ಅಷ್ಟೇ, ಟೊಮೆಟೊ ಇಲ್ಲದೆ ಯಾವುದು ಪದಾರ್ಥ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಯಾಕಂದರೆ ಅದೊಂದು ಅಷ್ಟು ತುಂಬ ಟೇಸ್ಟ್ ಕೊಡ್ತದೆ. ಟೊಮೆಟೊ ಹಾಕಿದ ತಕ್ಷಣ ಒಂದು ಟೊಮೆಟೊ ಆದರೂ ಹಾಕಬೇಕು. ಅದೇ ರೀತಿ ತಿನ್ನಲು ಅಸಹ್ಯ ಪಡುತ್ತಿದ್ದ ಗೂದೆ ಹಣ್ಣು ಅಂದರೆ ಟೊಮೆಟೊ ಈಗ ಕೆಲವೊಮ್ಮೆ ಕೆಜಿಗೆ 100 ರೂಪಾಯಿ ಕೂಡ ದಾಟುವ ಹಾಗಿತ್ತು ಅಲ್ವಾ? ಒಂದು ಸಲ ಏನಾಗಿತ್ತಂದರೆ ತುಂಬ, ಅಂದರೆ ಟೊಮೆಟೊ ತಗೊಳ್ಳುವ ಹಾಗಿಲ್ಲ, ಎಲ್ಲರೂ ಹೇಳ್ತಿದ್ರು ಚಿನ್ನದ ರೇಟ್ ಆಗಿದೆ ಟೊಮೆಟೊಗೆ ಅಂತ, ಆ ಥರ ಆಗಿತ್ತು. ವೈಜ್ಞಾನಿಕವಾಗಿ ಟೊಮೆಟೊ ಒಂದು ಆರೋಗ್ಯಕರ ಹಣ್ಣು, ನಿಜವಾಗ್ಲೂ ಹೌದು ಅಲ್ವಾ? ಅದು ಆರೋಗ್ಯಕರ ಹಣ್ಣಂತೆ. ಅದರಿಂದ ತುಂಬ ಫೇಸ್ ಪ್ಯಾಕ್ ಎಲ್ಲ ಮಾಡ್ತಾರೆ, ಅದರ ರಸದಿಂದ ತುಂಬ ಫೇಸಿಗೆ ಬೇಕಾಗುವಂತಹ ಪ್ಯಾಕ್ ಎಲ್ಲ ಮಾಡ್ತಾರೆ. ಅದೇ ರೀತಿ ತರಕಾರಿ ಇವಿಷ್ಟು ಗೂದೆ ಹಣ್ಣಿನ ಟೊಮೆಟೊದ ನಾನೊಂದು ಇತಿಹಾಸವನ್ನು ನಿಮಗೆ ತಿಳಿಸಿದೆ. ಓಕೆ, ನಮ್ಮ ಲೈವ್ ಇವಾಗ 2 ನಿಮಿಷದಲ್ಲಿ ಎಂಡ್ ಆಗ್ತಾ ಇದೆ. ದಯವಿಟ್ಟು ಲಾಸ್ಟಲ್ಲಿ ಯಾರಾದರೂ ಮೆಸೇಜ್ ಮಾಡಿ ಹಾಯ್ ಅಂತ ಮಾಡಿ, ಎಲ್ಲಿ ಹೋದ್ರಿ, ಯಾರು ಲೈವಲ್ಲಿ ಇದ್ದೀರಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಯಾಕಂದರೆ ಇವಾಗ 2 ನಿಮಿಷ ಮಾತ್ರ ಇರೋದು, ಆಮೇಲೆ ನಮ್ಮ ಲೈವ್ ಎಂಡ್ ಮಾಡ್ತಾ ಇದ್ದೇವೆ. ಸತೀಶ್ ಆಚಾರ್ಯ ಅವರು ಪಾಪ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಹೋಗಲಿಲ್ಲ ನಾನು ಇದ್ದೇನೆ ಅನ್ನೋ ಹಾಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರೇ, ಇವತ್ತು ನಾವು ಇಷ್ಟು ಜನ ಇದ್ದು ಕೂಡ ಲೈಕ್ 3 ಬಂದಿದೆ, ಯಾಕಂತ ಗೊತ್ತಿಲ್ಲ. ಡಬಲ್ ಕ್ಲಿಕ್ ಮಾಡಿ, ಯಾರು ಲೈಕ್ ಕೊಡಲಿಲ್ಲ ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ, ಆಗ ನಮಗೆ ಲೈಕ್ ಬರ್ತದೆ. ಓಕೆ ಸತೀಶ್ ಅವರೇ, ಇವಾಗ ನಮ್ಮ ಟೈಮ್ ಆಯಿತು, ಯಾಕಂದರೆ ಇವತ್ತು ನಾವು ಬೇಗ ಮಾಡಿದ್ದು. ಒಂದೊಂದು ಸಲ ಮಾಡುವಾಗ ಯಾರು ಕೂಡ ಮೆಸೇಜ್ ಮಾಡಲ್ಲ, ಯಾಕಂದರೆ ಎಲ್ಲರೂ ಸೀರಿಯಲಲ್ಲಿ ಎಲ್ಲ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ
ನಾವಿವತ್ತು ಬೇರೆ ಟೈಮಲ್ಲಿ 7 ಗಂಟೆಗೆ 7:15ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಇನ್ನೂ ಟೈಮ್ ಆಯಿತು, ಹಾಗಾಗಿ ಇನ್ನೂ ಹೆಚ್ಚು ಟೈಮ್ ನಮ್ಮ ಲೈವ್ ಕೊಂಡೋಗ್ಲಿಕ್ಕೆ ಮಾಡಲಿಕ್ಕೆ ಆಗಲ್ಲ. ಓಕೆ, ನಮ್ಮ ಲೈವಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ? ಓಕೆ, ಸತೀಶ್ ಅವರೇ ಹೇಳ್ತಾ ಇದ್ದಾರೆ ಓಕೆ ಮ್ಯಾಮ್ ಗುಡ್ ನೈಟ್ ಅಂತ. ಓಕೆ, ನಮ್ಮ ಲೈವಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಲೈವನ್ನು ಇವಾಗ ನಾನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.